ನಮ್ಮ ಭಾರತ ದೇಶದ ಉತ್ತಗಲುಡು ಉಂಚೆ ಪುದರಡೆ ಉಂಚೆ ಪರ್ವಡು ಆಚರಣೆ ಮಕ್ಕಳಚಿನ ವಿಶೇಷತೆ ಈ ನವರಾತ್ರಿಗೆ ಮಗಳೇ ನವರಾತ್ರಿದ ಮೂಲ ಹೆಚ್ಚಿನ ನವರಾತ್ರಿದ ಆದಿ ಓಲು ಅಂತ್ಯ ಓಲು ಪಡೆದು ನಮ್ಮ ತೆರೆಯದ ಬಿದ್ದಾಡಿ ಅಂದಾಂಡ ದೇವರ ಕೊಡ್ತಿನಂಚಿನ ಈ ಜೀವಮಾನ ಇಡೀ ಆಯ್ತ ಪಿರವು ತಿರುಗಿ ಅಂದಾಡಲ್ಲ ನಂಗೆ ಮೇಲೆ ತೆರೆಯೋಟ್ರ ಸಾಧಿಸಿಗೆ ಹಂಚ್ತೀನಪ್ಪ ಶರತ್ ನವರಾತ್ರಿದ 5ನೇ ದಿನದ ಲಲಿತ ಪಂಚಮಿ ಇನಿ ಪಂದ್ರಮ ಆಚರಣೆ ಮಕ್ಕಳ ಸುಬ್ರಹ್ಮಣ್ಯನ ಹುಟ್ಟುಗೂ ಕಾರಣವಾಗಿನ ಸ್ಕಂದ ಮಾತನ ರೂಪಡು ಇಂಥ ದಿನ ದೇವಿನ ನಮ್ಮ ಭಕ್ತಿಡು ಸುಗಿತೊಡಬ ದಿನ ಈ ವಿಶೇಷమైన ಶಕ್ತಿ ಪೀಠದಂಚೆ ಸಾಹಿತ್ಯದಂಚೆ ಈಗಲೇ ಮಾತೆಲ್ಲ ಮೋಕಿಡಿ ಇಟ್ಟುಕೊಂಡು ವೇದಿಕೆದ ಕಂಚಿನ ಸ್ವರೂಪವರೆಗೆ ಅವು ಕೇಳೊಬ್ಬ ಧಾರ್ಮಿಕ ಪರಂಪರೆಯಲ್ಲಿ ಒಂದು ಚಾತೆ ಜೀವನವನ್ನು ನಮ್ಮ ಕಠೋರಿಯ ಪಡೆದಾಟ ಜೀವನ ಸಾರ್ಥಕಗೆ ಆತ್ಮಸಾಕ್ಷಿಗೆ ಇಷ್ಟವಾದ ಮುಂಚಿನ ಧಾರ್ಮಿಕ ವೈಚಾರಿಕತೆಯ ಪ್ರಜ್ಞೆಗೆ ದೀರ್ಘಕಾಲದ ಪರಂಪರೆಯ ಧರ್ಮದ ಗೌರವವನ್ನು ಆಧರಿಸುವ ಒಂದು ಐತ ಮೂಲವನ್ನು ತೆರೆಯಲಾಗಲು ಆತ್ಮ ಸಾಕ್ಷಾತ್ಕಾರವನ್ನು ಒಂದು ಅಲ್ಪ ಐತೊಟ್ಟಿಗೂ ವರಾನೆ ನಮ್ಮ ಮಹಾತೆಲ್ಲ ಕೆತ್ತುಗೆ ಗೆದ್ದೊಟ್ಟಿಗೆ ಸಾಧ್ಯ ಬಂದೊಳೆ ಅವು ಸುಲಭದ ಅತ್ತೆ ಅಲ್ಪ ಐಕೊಂಚಿ ಮಾರ್ಗದರ್ಶನ ಸಿಗದೆ ನಮ್ಮ ಕೊರಸದ ಒಲೈ ಭಾಗದ ರೂಪಶ್ರೀ ಕೀರ್ತನ ಮಕ್ಕಳ ವಿನಯ ಮಾತಾಡುವ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಮಾತ ವಿಟೂರಲ್ಲ ತಟ್ಟುಪಾರಾಲ ಸುಖಮುಖತ ಪುರ್ಲ ಸಾಧನೆ ಎಂಕಲ್ಲ ಜೊತೆಗೂಡಾಲ ಪಲ್ಪನಂಚಿನ ಪುರ್ಲ ಆಶಯದ ಹೊರಟು ದೇವರನ್ನ ಸುಗಿಪನು ಪಡಿಮುಡಿಸಾಯನಂಚಿನ ಶಾರದಾ ಮಂಡಳಿದ ಸದಸ್ಯರಿಗೆ ದುಃಖರ ಅಭಿನಂದನೆ ಸಲ್ಲಿಕೆ ಮಾತೊಂಡ ಬಂಧುಳೆ ತುಳುವನಾಡಿದ ಮಲ್ಲಪುರ್ನುಡು ಉಂಚಾಯನಕ್ಕೂ ನಾವು ಮಾತಿರಲ ಪೊರ್ತುಗು ನಮ್ಮ ಜೊತೆ ಒಂದ ವೇದಿಕೆ ಡಿಪ್ಪಲಂಚಿನ ಗೌರವಾನ್ವಿತ್ಯರೇನೆ ಅಂಚನೆ ವೇದಿಕೆದ ಇದ್ರ ಮರ್ಗಳ್ಳಿ ಜೊತೆ ಆತಿನಂಚಿನ ಮಾತ ಬಂಧುಳೇನೆ ಆತ್ಮೀಯವಾದೆ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಾತನಾಡು ಬಳದೆ ಖ್ಯಾತ ನಿರೂಪಕರೇ ಸಂಘಟನಾ ಒಂಜಾತೆ ಮಲ್ಲ ಪಚ್ಚಿನ ಜೊತೆ ಒಂದಿನಂಚಿನ ಸನ್ಮಿತ್ರರೇ ಶ್ರೀ ಪ್ರವೀಣ್ ಕುಂಪಳ ಮೇರೆ ವೇದಿಕೆಡೆ ಸ್ವಾಗತಕ್ಕೂ ತುಂಬಾ ಉಡುಪಡೆದು ಪಿನ್ನ शक्ति रूपेण संस्थिता नमस्तस्ते 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 नमो नमः या देवी सर्वभूतेषु मातृरूपेण संस्थिता नमस्तस्ते 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 नमो नमः ಪಡ್ಡೈಶ ವಡ್ಡೆ ಬೋದಿಗಿದ ಕಂಬ ಪೊಲ್ಯಂದಲಕ ಮನ್ನದ ದುನ್ನ ಕುಂದನಿಲಕ ನೀಡಿದ ವರ್ಣ ಮಗರಿಂದಲಕ ಕಂಬುಲದ ಪೂಕರೆ ಮಾಲಂದಿಲಕ ತೊಟ್ಟಿಲ್ದ ಸರಪೊಲಿ ಕಡ್ಯಂದಿಲಕ ನಮನ ಮಾತ ಮೋಯದ ಜಕ್ಕೆಳ್ಳು ಕುಲ್ಲಾದು ಅಮೃತದ ಸಿರಿಮೆರೆ ಕೊರ್ದು ನೀರ್ ನೂಲ್ದಾತ ನುಗತೆ ಬಾರದಾತ ಬಗರ್ತೆ ಬರಂದಿಲಕ ಕಾಪುದೀದ ಕಾತೊಂದು ಬತ್ತ ನಚ್ಚಿನ ತುಳುವನಾರದ ಮನ್ನದ ಮಾತ ದೈವ ಶಕ್ತಿಲೆಗೆ ನಿಟಪ್ಪ ಅಡ್ಡ ಬುರೊಂದು ಕೊಳ್ಳ್ಯ ಪರಿಸರ ಇವಂಜಿ ಕೊಲ್ಯ ಪಂಡೆಟ್ಟಿಗೆ ಇವಂಜಿ ರಾಜ ರಸ್ತೆಡ್ ಅವೇತೋ ಸಾರ ಸಾರ ಲಕ್ಷ ಲಕ್ಷ ಒಂಜಿ ವಾಹನಲು ಪೋಪುನಂಚಿನ ಒಂಜಿ ರಾಜ ರಸ್ತೆಡ್ ಒಂಜಿ ನಮಕ್ ಮಾತೆರೆಗಳ ಒಂಜಿ ಪಡ್ಡಿಗೆ ಮೋನೆ ಪಾರದಿತ್ತನಂಚಿನ ಶಾರದಾ ಮಂದಿರ ಇನಿ ಕನಕ ಮೂಡೈಗೆ ಬತ್ತನಂಚಿನ ಸೇರ್ನಂಚಿನ ಪೊರ್ತು
ಮೂಡೈ ಪಡ್ಡೆ ರಡ್ಡು ದಿಕ್ಕಿಡ್ಲ ಒಂಜಿ ಶಾರದಾ ಮಾತೆ ಆರಾಧನೆ ಮಲ್ಪನ ಮೂಲಕ ಇನಿ ಕನಕ ಎನ್ನ ಜಾಗೆ ನುವೆ ಪನ್ಪನ ನೆಲೆಟ್ ಇನಿ ಶಾರದಾ ಮಾತೆ ಮೂಡೈಗೆ ಬತ್ತು ಸೇರ್ನಂಚನ ಇನಿ ಪ್ರತಿಷ್ಠೆ ಆಯ್ನಂಚನ ಶುಭ ದಿನಟ್ಲು ನಮ್ಮ ಮಾತೆಲ್ಲ ಕೈ ಸೇರುವಂದ ಒಂಜಿ ವ್ಯವಸ್ಥೆ ಆದಪ್ಪು ಒಂಜಿ ಸಾಮಾಜಿಕ ಕಳಕಳಿ ಆದಪ್ಪು ಅದರ ಧಾರ್ಮಿಕ ನೆಲೆಗಟ್ಟು ಆದಪ್ಪು ಆ ಪೂರ ಅನುಷ್ಠಾನ ಆವ್ದುನರ ಐಕ್ ಮಸ್ತ್ ಜನಕಲ್ನ ಪೊರಂಬಾಟ ಬೋರ್ಡ್ಗೆ ಅಂಚಿತಿ ಮಾತ ಪೊರಂಬಾಟಲೇನ ಕರಿನ ರಡ್ಡು ವರ್ಷದಿಂಚಲ ಮಲ್ಪುನ ಮೂಲಕ ಇನಿ ಬಾರಿ ಭವ್ಯವಾಯಿನಂಚನ ಒಂಜಿ ಶಾರದಾ ಮಂದಿರ ಲಕ್ಕುದುಂದುದು ನಮಕ್ ಮಾತೆರೆಗಳ ಶಾರದಾ ಮಾತೆ ಒಂಜಿ ತೆಲಿಕೆ ನಲಿಕೆಡೆ ತೆಲಿಕ್ದ ಮೋನೆಡೆ ನಮಕ್ ಮಾತ್ರೆಗಳ ಆಶೀರ್ವಾದ ಮನ್ಪುನಂಚನ ಪೊರ್ತುಗಲಿಗೆ ಮಾತೆರ್ಲ ನಮ್ಮ ಮಾತೆಲ್ಲ ಸಾಕ್ಷಿಭೂತರಾತ ಇಂಚಿ ತಿನಿತ ಈ ಒಂಜಿ ಪರ್ವ ಕಾಲಡಿನಿತ ದಿನ ಶಾರದಾ ಮಾತೆನ ಬೊಳ್ಳಿ ಬಿಂಬದ ಪ್ರತಿಷ್ಠಾಪನ ಒಟ್ಟುಗು 43ನೇ ವರ್ಷದ ಶಾರದಾ ಮಹೋತ್ಸವ ಕೊಲ್ಯ ದಸರಾ ಪನ್ಪುನಂಚನ ಒಂಜಿ ಪೆರ್ಮೆನ್ ಪುಗಾರ್ತೆನೆ ಪಡೆನಂಚನ ಒಂಜಿ ಕೊಲ್ಯ ದಸರಾದ ಕಾರ್ಯಕ್ರಮಕ್ಕೆ ಬೋಡನ ಮಾತೆರ್ಲ ಉಪಸ್ಥಿತರುಲ್ಲ ಇಂದ ಒಂಜಿ ರಡ್ನಿದಿಂತ ಕಾರ್ಯಕ್ರಮ ಕೋಡ ದಿನ ಒಂಜಿ ಭವ್ಯವಾಯಿನಂಚನ ಶೋಭಾ ಯಾತ್ರೆ ನಮಕ್ ಕೋಡಲ ಪಂತನಮ ದಯಪಂಡ 4 ಗಂಟೆಗೆ ಕುಡ್ಲಡ್ ಬರ್ಸ ಎತ್ತನಲ್ಲ 3 ಬರ್ಸ ಶುರು ಆಯ್ನೆ 6 ಗಂಟೆಗೆ ದಯಪಂಡ ನಿಖಲ್ನ ಉದ್ಘಾಟನೆ ನೀವು ನಮ್ಮ ಕಾರ್ಯಕ್ರಮದ ಮೆರವಣಿಗೆ ಪೂರ ಹೊರ ಪಿದಡ್ ಪನ್ಪುನಂಚನ ಒಂಜಿ ದೇವೇರ್ನ ಸಂಕಲ್ಪ ಉಂಡ ಅವು ಪೂರ ಕೋಡ ಈಡೇರಿದ ಪನಿಯರ ಬಾರಿ ಖುಷಿ ಆಪುಂಡು ದಯಪಂಡ ಅಂಚೆತ್ತಿ ಮಾತ ಉದ್ಘಾಟನಾ ಆಪುನಂಚಿನ ಪೊರ್ತುಡ್ಲ ನಮಕ್ ಒವೇ ರೀತಿಯ ತೊಂದರೆ ಕೊರದೆ ಬಾಕಿದ ಅಕೆರಿಗೆ ಬರ್ಸದ ಸಿಂಚನ ಆದ್ ನಮಕ್ ಕಾರ್ಯಕ್ರಮಕ್ಕೆ ಒಂಜಿ ಪೊರ್ಲು ದಿಂಜ ಆದಂಡು ನಮಕ್ ಮಾತ್ರಿಗೆ ಆಶೀರ್ವಾದ ಶಾರದಾ ಮಾತೆ ಕೊರ್ತೇರಿ ಪನ್ಪುನಂಚನ ನಂಬೋಲಿಗೆ ಆಯ್ತೊಟ್ಟಿಗೂ ಈ ಶಾರದಾ ದುಂಬು ಒಂಜಿ ಎಂಕುಲು ಕಿಂಡ್ಯ ಪ್ರಾಯಡು ಪುನಕ ಎನ್ನ ಅಮ್ಮನಕಲು ಪುರಾತನ ಇನ್ನಮ್ಮಲ ಊರ್ದ ಹಿರಿಯಕಲು ಪನೊಂದಿತ್ತೇರು ಕೊಲ್ಯದ ಶಾರದಾ ಕಟ್ಟೆಗೆ ಪೋದು ಬರ್ಕಾದ ಅಂಚಿತಿ ಶಾರದಾ ಕಟ್ಟೆಲ ಈ ಬಾಗೆಡ್ ಮೂಡಾಯಿಗೆ ಇತ್ತು ನಂಚಿನ ಶಾರದಾ ಕಟ್ಟೆ ಅಂಚಿತಿ ಶಾರದಾ ಕಟ್ಟೆ ನೇತ್ರಾವತಿ ಕರೆ ಬರಿಡ್ದು ಬೊಕ್ಕ ಇಂಚಿನ ಸೋಮನಾಥ ದೇವರನ ಒಂಜಿ ಕಡಲ್ದ ಬರಿಡ್ದು ಒಂಜಿ ಉಪ್ಪು ನಂಚಿನ ಶಾರದಾ ಆರಾಧನೆ ಇತ್ತಂಡ ಅವು ಕೊಲ್ಯದ ಶಾರದಾ ಮಹೋತ್ಸವ ಸಮಿತಿ ಪಂಡ್ರೆ ಬಾರಿ ಪೆರ್ಮೆ ಹಾಕೊಂಡು ಅಂಚಿನ ಹತ್ರ ಆ ಒಂಜಿ ಶಾರದಾ ಮಹೋತ್ಸವ ಸಮಿತಿದ ಮೂಲಕ ಧಾರ್ಮಿಕವಾದ ಸಾಮಾಜಿಕವಾದ ತನ್ನ ಜಾಗೃತಿ ಮೂಡವನಂಚಿನ ಕೆಲಸ ಈ ಭಾಗಡ್ ಕೊಲ್ಯ ಪರಿಸರ ಶಾರದಾ ಸೇವಾ ಟ್ರಸ್ಟ್ದ ಮೂಲಕ ನಡತೊಂದು ಬೈದನು ಇಂಚಿತಿ ನಮನ ಉಡಲ ಇಂಚಿನ ಅಂಗಲಾಪ ಇಂಚಿನೊಂಡ ಉಡಲ ಬಯಕೆ ಇಂಚಿನೊಂಡ ಅವು ಪೂರ ಇನಿ ಕೋಡಿ ಎತ್ತೈನಂಚಿನ ಪುಣ್ಯದ ದಿನನೇ ನಮ್ಮ ಶಾರದಾ ಮಂದಿರ ಲೋಕಾರ್ಪಣೆ ಆಪನಂಚಿನ ಪೊರ್ತು ಇನಿ ಈ ಒಂಜಿ ಭವ್ಯವ ಏನಂಚಿನ ಒಂಜಿ ಮಂದಿರಡ್ ಶಾರದಾ ಮಾತ್ರೆ ನಮಕ್ ಮಾತ್ರೆಗಳ ಆಶೀರ್ವಾದ ಮಲ್ಪನಂಚಿನ ನಮಕ್ ದುಂಬದ ದಿನಟ್ಲ ಶಾಶ್ವತವಾದ ಈ ಮಂದಿರಡ್ ಒಂಜಿ ಶಾರದಾ ಮಾತೆನ ಅನುಗ್ರಹ ನಟ್ಟು ಅಂಚಿನ ನಮಕ್ ಮಾತ್ರೆಗಳ ತಿಕ್ಕುನ ಪನ್ಪನ ಜನ ಪ್ರಾರ್ಥನೆ ಒಟ್ಟು ಸರಿ ಸುಮಾರು 2.5 ಕೋಟಿ ವೆಚ್ಚಡ್ ನಿರ್ಮಾಣ ಆಪನಂಚಿನ ಒಂಜಿ ಶಾರದಾ ಮಂದಿರ ಐತೊಟ್ಟಿಗೂ ನೆಲ ಅಂತಸ್ತದ ಕಾಮಗಾರಿ ಮಂದಿರದ ಲೋಕಾರ್ಪಣೆ ಆಪಣ ನನ್ನ ದುಂಬುಗು ಸಭಾಭವನ ಅಂಚಿತಿ ಕಾರ್ಯಕ್ರಮ ನಮ್ಮ ನಿರ್ಮಾಣ ಆಪನಂಚಿನ ಪೊರ್ತುಲ ನಮಕ್ ಕೈ ಸೇರುಡು ಐನಾತ್ ಬೇಗ ಕೈ ಸೇರುಡು ಪನ್ಪನಂಚಿನ ಪ್ರಾರ್ಥನೆ ಎಲ್ಲ ಅಪ್ಪ ಶಾರದಾ ಮಾತೆಡ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮಕ್ಕೆ ಮಾತೆರ್ಲ ಬೇತೆ ಬೇತೆ ರೀತಿದ ನಮಕ್ ಅವು ಹನಿ ಹನಿ ಗೂಡಿದರೆ ಹಲ್ಲ ಪನ್ಪಲಕನೆ ನಮಕ್ ಮಾತೆರ್ಲ ಬೇತೆ ಬೇತೆ ಮರ್ಗಿಲ್ಡ್ ನಮಕ್ ಮಾತೆರ್ಲ ಸಹಾಯ ಸಹಕಾರ ಪನವದ ಸಹಕಾರ ಆದಪ್ಪು ಅತಂಡ ವಸ್ತು ರೂಪದ ಸಹಾಯ ಆದಪ್ಪು ಬೇತೆ ಬೇತೆ ಸಹಾಯನು ಕೊರ್ನ ಮೂಲಕನೇ ಇನಿ ನಮ್ಮ ಮಂದಿರ ಇನಿ ಲೋಕಾರ್ಪಣೆ ಕಾರಣ ಆತಂಡು ಅಂಚಿತಿ ಮಾತೆರೆಲ್ಲ ಒಂಜಿ ಹಳೆಬೇರು ಹೊಸ ಚಿಗುರು ಕೂಡಿದರೆ ಮರಸೊಗಸು ಪಲ್ಲಕನೆ ನಮ್ಮ ಮಾತ್ರ ಹಿರಿಯಕಲ ಆದರ್ಶ ಯುವಕರ್ನ ಉತ್ಸಾಹ ಮಾತೆಲ್ಲ ದೆತ್ತೊಂದು ಈ ಒಂಜಿ ಮಂದಿರ ನಿರ್ಮಾಣ ಆತಂಡು ಈ ಒಂಜಿ ಪೊರ್ತುಡು 2ನೇ ದಿನದ ಕಾರ್ಯಕ್ರಮ ನಮ್ಮ ಮಾತೆರ್ಲ ಸೇರುವಂತ ಇನಿ ಲಲಿತಾ ಪಂಚಮಿದ ಶುಭ ದಿನ ಲಲಿತಾ ಪಂಚಮಿ ಪಂಡ ಇನಿ ಮಧ್ಯಾಹ್ನದ ಬಕ್ಕ ಎಲ್ಲ ಮಧ್ಯಾಹ್ನ ಮುಟ್ಟ ಲಲಿತಾ ಪಂಚಮಿದ ಒಂಜಿ ಮುಹೂರ್ತ ಉಪ್ಪುಂಡು ಅಂಚನ ಹತ್ರ ಈ ನವರಾತ್ರಿ ಈ ಒಂದು ಸಂದರ್ಭಡು 2ನೇ ದಿನದ ಕಾರ್ಯಕ್ರಮ ಎಂಗಳೊಟ್ಟಿಗೂ ಈ ಸಂದರ್ಭಡು ಮುಖ್ಯ ಭಿನ್ನರಾದು ಇಂದ ಕಾರ್ಯಕ್ರಮದ ಉದಿಪನ ಮಲ್ಬೆರೆ ನಮ್ಮೊಟ್ಟಿಗೆ ಬತ್ತು ಸೇರ್ನಾರ ಎಂಕಲ ಮಾತೆನಲ ಆತ್ಮೀಯರು ಮಾತೆನಲ ನಾಯಕರು ಮಾತೆರೆಗಳ ಪ್ರಿಯವಾಯಿನಂಚನ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರು ಇಂದ ಈ ಸಂದರ್ಭ ನಮ್ಮ ಬತ್ತು ಸೇರೊಂದೇರು 15 ವರ್ಷ ನಮ್ಮ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲೆದ
ಲೋಕಸಭಾ ಸದಸ್ಯ ಆದಿತ್ಯರು ಆ ಸಂದರ್ಭಡು ಇತ್ತೆ ಪುರ ಸಾಮಾಜಿಕ ಜಾಲತಾಣ ಇನಿ 100 ರೂಪಾಯಿ ಕೊರ್ನಲ್ಲ ಅವು ಆಯ್ ಕೊರ್ತೆಗೆ ಬಂದ್ಬಿಡ 1,000 ರೂಪಾಯಿ ಕೊರ್ತ ಆಯ್ ಕೊರ್ತೆಗೆ ಬಂದು ಸಾಮಾಜಿಕ ಜಾಲ ಅಂತ ಪ್ರಚಾರ ಆಪಣ ಆನ ಆ 10 ವರ್ಷಕ್ಕೆ ಪಿರಾಕಗೆ ಪೋಡ ನಳಿನ್ ಕುಮಾರ್ ಕಟೀಲ್ ಈ ಭಾಗದ ಅವೇತೋ ಅಭಿವೃದ್ಧಿ ಕಾರ್ಯಗಳು ಮಂತೇರು ಆಡ ಜನಕಲ್ನ ಕಣ್ಣಿಗೆ ತೋರಿಜಿ ಅವು ನಮ್ಮ ತಪ್ಪು ದಯಪಡ ಸಾಮಾಜಿಕ ಜಾಲತಾಣ ಇನ್ನು ಪ್ರಚಾರಕ್ಕೆ ಆರು ಬೈಕ್ ಅಂದೆ ಐನೊಂಜಿ ಅಭಿವೃದ್ಧಿ ಕಾರ್ಯನ ಮಲ್ತು ತೋಜಿಪಾಯನಂಚಿನ ಪೆರ್ಮೆದ ಸಂಸದರಿತನ ಅವು ನಮ್ಮ ನಳಿನ್ ಕುಮಾರ್ ಕಟೀಲ್ ಪಂಡ್ರೆ ಬಾರಿ ಹೆಮ್ಮೆ ಹಾಕೊಂಡು ಇನಿ ನಮಕ್ ತೊಕೋಟ್ ಪಾಸ್ ಆನಾಕಲ್ಲ ಒಂಜಿ ಫ್ಲೈಓವರ್ ಅದಪ್ಪು ಪಂಪೈಲ್ ಪಾಸ್ ಆನಾಕಲ್ಲ ಫ್ಲೈಓವರ್ ಅಪ್ಪು ಅತನ ಗುರುಪುರ ಪಾಸ್ ಆನಾಕಲ್ಲ ಒಂಜಿ ಸಂಕ ಅದಪ್ಪು ಆಡ ಮಾತೆಲ್ಲ ನಿರ್ಮಾಣದ ರಾಷ್ಟ್ರೀಯ ಹೆದ್ದಾರಿನ ಇಂಚಿನ ಅಗಲೀಕರಣ ಅವಡ ಇಂಚಿನ ರಾಷ್ಟ್ರೀಯ ಹೆದ್ದಾರಿಗೆ ಬೋಡಾಪುನಂಚಿನ ಅಭಿವೃದ್ಧಿ ಕಾರ್ಯ ಅವಡ ಅವು ಪೂರ ಅರ್ನ ನೇತೃತ್ವಡ್ ಅರ್ನ ಅನುದಾನಡ್ ಅರ್ನ ಲೋಕಸಭಾ ಅನುದಾನದ ಆತಿನಿ ಪಂಡ್ರೆ ನಮಕ್ ಮಾತ್ರ ಇಲ್ಲ ಖುಷಿ ಆಪಣು ಬಂದಲೆ ಖುಷಿ ಆಪಣು ಅಂಚಿತ್ತಿ ನಳಿನ್ ಕುಮಾರ್ ಕಟೀಲ್ ನಮ್ಮ ಯಾಪಲ್ಲ ಈ ಭಾಗದಾಕಲು ನಮ್ಮ ದಕ್ಷಿಣ ಭಾರತ ಸಂಪರ್ಕ ಮಲ್ಪುನಚರ ರಾಜ್ಯ ರಸ್ತೆಡೆ ಈ ಒಂದು ಕೊಲ್ಯ ಶಾರದಾ ಮಹೋತ್ಸವದ ಮಂದಿರ ಉಂಡು ಅವಜೆ ದಕ್ಷಿಣ ಭಾರತ ಸಂಪರ್ಕ ಮಲ್ಪುನಚರ ನಮ್ಮ ತೂಲೆ ನಮ್ಮ ಪಂಪೈಲರ್ದು ನಂತೂರದ್ದು ತಲಪಾಡಿ ಮುಟ್ಟಲ ರಾಜ್ಯ ರಸ್ತೆ ಬಾರಿ ಅಗಲೀಕರಣ ಆತನ ಐಕ ಸಾರ ಕೋಟಿಲೆ ಅನುದಾನ ಕೊನಪುನಚನ ಒಂಜಿ ವ್ಯವಸ್ಥೆ ಮಲ್ತಿನಾರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಪಂಡ್ರೆ ಬಾರಿ ಪೆರ್ಮೆ ಆಪುಂಡು ಅವೆಲ್ಲಕನೆ ಎಂಕಲ ಬಾಲಕೃಷ್ಣ ಮಂದಿರ ಆದಪ್ಪು ಅತನ ಕೊಲ್ಯ ಶಾರದಾ ಮಹೋತ್ಸವ ಆದಪ್ಪು ಅತನ ಈ ಭಾಗದ ಮಾತ ಧಾರ್ಮಿಕ ಕೇಂದ್ರಲೆಗಲ ತನ್ನ ಸಂಸದರ ಅನುದಾನದ ಮೂಲಕ ಅತನ ತನ್ನ ವೈಯಕ್ತಿಕ ಪಣವನ್ನ ಒಂಜಿ ಧಾರ್ಮಿಕ ಕೆಲಸಕ್ಕೆ ವಿನಿಯೋಗಿಸಿನಂಚಿನ ಎಂಕಲ ಮಾತೆನಲ ಪೆರ್ಮೆದ ನಿಕಟಪೂರ್ವ ಸಂಸದರ ನಳಿನ್ ಕುಮಾರ್ ಕಟೀಲ್ ಇಂಥ ಕಾರ್ಯಕ್ರಮ ಬದ್ದು ಸೇರ್ನೊಂಜನೆ ನಮಕ್ ಮಾತ್ರ ಬಾರಿ ಖುಷಿ ಸಂತೋಷ ಪಡೆದು ದುಂಬದ ದಿನಟ್ಲ ಒಂಜಿ ಆಶಯ ಈ ಶಾರದಾ ಮಾತೆರ ಒಂಜಿ ಪುಣ್ಯದ ಮನ್ನಡು ಎಂಕಲು ಇಂಜಿ ಲೆಪ್ಪೋಲೆನು ಕೊರೊಂದುಲ್ಲ ದಯಪಂಡ ದುಂಬ ದಿನಟ್ಲ ನಲ್ಲನ್ನ ಒಂಜಿ ಮಲ್ಲ ಮಟ್ಟದ ಸ್ಥಾನಗ್ ಇರು ಪೋಡು ಪನ್ಪುನಂಚನ ಬಯಕೆ ಅಂಗಲಾಪು ಬಕ ಪ್ರೀತಿಲ್ಲ ಇಂಕಲ ಮಿಟ್ಟು ಉಂಡು ಬಣ್ಣದು ನೀ ದುಂಬ ದಿನಟ್ ಇರೆಗ್ಲ ರಾಜಕೀಯ ಸ್ಥಾನಮಾನ ಅದಪ್ಪು ಆತನ ವ್ಯವಸ್ಥೆದ ದೃಶ್ಯ ಮಾತು ಮಸ್ತ್ ಮಲ್ಲ ಮಟ್ಟ ಸ್ಥಾನಮಾನ ತಿಕ್ಕಾಡು ಪನ್ಪುನಂಚನ ಪ್ರಾರ್ಥನೆ ಶಾರದಾ ಮಾತಿನ ಮುದೆಳ್ಳು ಪನ್ನೊಂದು ಇನಿಗೆ ಇರೆಗ್ ಶಾರದಾ ಸೇವಾ ಟ್ರಸ್ಟ್ ಬೊಕ ಶಾರದಾ ಮಹೋತ್ಸವ ಸಮಿತಿ ಬೊಕ ಶಾರದಾ ಮಂದಿರ ನಿರ್ಮಾಣ ಸಮಿತಿ ಪ್ರಬದ ಪ್ರೀತಿ ಪೂರ್ವಕವಾದ ಈ ಚಾವಟಿಗೆ ಮಿತ್ತ ಜಿಡ್ಡೆಗೆ ಎದ್ಕೊಂಡೊಂದಿಲ್ಲ ಅರೆಗೆ ಎಂಕಲ ಈ ಒಂಜಿ ಸಂದರ್ಭಡು ಸತೀಶನ್ನೆ ಅರ್ನ ಆತ್ಮೀಯರು ನೊಟ್ಟಿಗೂ ಅರ್ನ 15 ವರ್ಷದ ದುಂಬುಲ ನಳಿನ್ ಕುಮಾರ್ ಕಟೀಲ್ ಭಾಜಪದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾವು ಹೊರ್ತುಡ್ಲ ಒಟ್ಟಿಗೆ ಇತ್ತಿನಾರು ಆರೆ ತನ್ನ ಮಿತ್ರ ಸಮಾನವಾದ ಅರೆಗೆ ಶಾಲು ನೆಂಪುದ ಕಾಣಿಕದ ಗೌರವವನ್ನು ಸಂದೇತ ಮಲ್ಪೋಡು ಪಂಡ ವಿನಂತಿ ಇಲ್ಲೊಟ್ಟಿಗೂ ನಿತೀಶ್ ಹೊಸಗದ್ದೆ ಉಳ್ಳರು ಹೊಸಗದ್ದೆ ಪಂಡ ನಮ್ಮ ಕೊನಾಜೆ ಮಂಗಳೂರು ವಿಶ್ವವಿದ್ಯಾಲಯ ಪೋಪನಜ ನಮಕ್ ಮಾತ್ರ ಹೊಸಗದ್ದೆ ಪನ್ಪನ ಗೊತ್ತಿಪ್ಪುಜಿ ಮಂಗಳೂರು ವಿಶ್ವವಿದ್ಯಾಲಯ ಪೋಪನಜನ ಕೊನಾಜ ರಸ್ತೆದ ಬಬ್ಬು ಕಟ್ಟೆದ ಬಲತ ಮರ್ಗಿಲ್ಡು ಪುನಂಚನ ಹೊಸಗದ್ದೆ ಪನ್ಪುನಂಚನ ಒಂಜಿ ಊರುಂಡು ಹೊಸಗದ್ದೆ ಪಂಡ ಹೊಸ ಕಂಡ ಅಂದ ನಮ್ಮ ತುಳುಟು ಪನ್ಪ ಹೊಸ ಕಂಡ ಅಂದ ಅಂಚನದ ಹೊಸ ಕಂಡದ ಯಜಮಾನಿಕೆ ಇತ್ತನಂಚನ ಇಲ್ಲದ ಒಂಜಿ ಮಾಲಕರಾದ ಪುನರ್ ಇಂಕ್ಲ ನಿತೇಶ್ ಹೊಸಗಡ್ಡೆ ಅವಲಕನೆ ಮೆಸ್ಕಾಂ ಉಳ್ಳಲದ ಒಂಜಿ ಜೂನಿಯರ್ ಇಂಜಿನಿಯರ್ ಆದ ತನ್ನ ಸರ್ಕಾರಿ ಉದ್ಯೋಗಗಳನ್ನ ಮಲ್ತೊಂದು ಬರ್ತನಾರು ಈ ಒಂಜಿ ಮಂದಿರಗಳ ವಿಶೇಷమైన ಸೇವೆಯನ್ನು ಕೊಡುಗೆಯನ್ನು ಕೊರ್ನಾರು ಅರೆಗಳ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಅರ್ತಿ ಪಿರ್ತಿಡು ಎದ್ಕೊಂಡೊಂದಿಲ್ಲ ಅರೆಗೆ ಪದ್ಮನಾಭ ಕೊಲ್ಯ ಹಿರಿಯರ ನೆಚ್ಚಿನ ಪದ್ಮನಾಭ ಕೊಲ್ಯ ಮೇರೆ ಶಾಲು ನೆಂಪುದ ಕಾಣಿಕದ ಗೌರವವನ್ನು ಸಂದೇತ ಮಲ್ಪೋಡು ಪಡಬೇಡತಿ ಶ್ರೀಯುತ ನಿತೇಶ್ ಹೊಸಗದ್ದೆ ಮೇರೆಗೆ ವೇಣುಗೋಪಾಲ್ ಕೊಲ್ಲಿಯುಳ್ಳರು ಈ ಕೋಡದ ದಿನಟು ನಡತನ ಜನ ಶೋಭಾಯಾತ್ರೆ ನಮ್ಮ ಪದಕಾನಿಕೆ ಹೊರದಿಬ್ಬರದ ಶೋಭಾಯಾತ್ರೆ ಬಾರಿ ಪೊರ್ಲ ಕಂಠದ ಸಮಾಜಗ ಜಾತಿ ಯಾವುದಾದರೇನು ಮನುಷ್ಯ ಒಳ್ಳೆಯವನಾದರೆ ಸಾಕು ಪನ್ಪುನಂಚನ ಒಂಜಿ ಸಂದೇಶ ಕೊರ್ನಂಚನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಒಂಜಿ ಸ್ತಬ್ಧ ಚಿತ್ರದ ಒಟ್ಟಿಗೂ ಈ ಒಂಜಿ ಶೋಭಾಯಾತ್ರೆಗೂ ವಿಶೇಷ ಬೆರಗು ವರ್ಣಂಚನ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೇವಾ ಟ್ರಸ್ಟದ ನಿಕಟಪೂರ್ವ ಅಧ್ಯಕ್ಷರ ನಂಚನ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ನಮ್ಮೊಟ್ಟುಗುಳ್ಳರು ಅರಲ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮಾಡ್ತದಲ್ಲ ಅರೆಗೆ ಪುಷ್ಪರಾಜ್ ಕುಜುಮಗದ್ದೆ ನಮ್ಮ ಪುಷ್ಪರಾಜ್ ಕುಜುಮಗದ್ದೆ ಬೇರೆ ಶಾಲು ನೆಂಪದ ಕಾಣಿಕೆದ ಗೌರವವನ್ನು ಕೊರಡು ಪಡೆದ ವಿನಂತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂಜಿ ಸ್ವಯಂ ಸೇವಕರ ನೆಚ್ಚಿನ ಶ್ರೀಯುತ ಪುಷ್ಪರಾಜ್
ಅಂಚನ ಸೀತಾರಾಮ್ ಬಂಗೇರ್ ಈ ಸಮಿತಿದ ಶಾರದಾ ಮಹೋತ್ಸವ ಸಮಿತಿದ ಗೌರವ ಅಧ್ಯಕ್ಷರಾದ ಅವೇತು ಅನೇಕ ವರ್ಷದಿಂಚಲ ಈ ಸಮಿತಿಗೆ ವಿಶೇಷವಾದ ತನ್ನ ಉಡಲ ಮಾರ್ಗದರ್ಶನ ಮಲ್ತೊಂದು ಬರ್ತಿನಾರೆ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತದಲ್ಲೇ ಅಂಚನೆ ಈ ಸಂದರ್ಭಡು ಎಂಕಲ ಸತೀಶ್ ಅನ್ನೆಲ್ಲರು ಇವಜಿ ಎಂಕಲ ಬಾಲಕೃಷ್ಣ ಮಂದಿರ ಬೇತೆತ್ತು ಶಾರದಾ ಮಹೋತ್ಸವ ಸಮಿತಿ ಬೇತೆತ್ತು ಮಾತಾ ಒಂಜಿ ಸಹೋದರ ಸಂಸ್ಥೆ ಲಕ ನಮ್ಮ ಒಟ್ಟಿಗೆ ಕೆಲಸ ಮಂತೊಂದು ಬತ್ತನಾಕಲು ಅಂಚನೆ ಹತ್ರ ಹೆಜ್ಜಿ ಎಲ್ಲಜ್ಜಿ ನಮ್ಮ ಬಾಲಕೃಷ್ಣ ಮಂದಿರಗೆಲ್ಲ ಒಂಜಿ 5 ಲಕ್ಷ ರೂಪಾಯಿ ವೆಚ್ಚಡು ಒಂಜಿ ಎದುರದ ಜಾಗೆನು ಗತೊನ್ನಂಚಿನ ಒಂಜಿ ಕೆಲಸ ಎಲ್ಲ ಆವೊಂದು ದಯಪಂಡ ನಮಕ್ ಪೋನಕ ಬಂಗಾರ ಪೂರ ಮಾರ್ದು ಹೋಗ್ಬಿಡ್ಗೆ ಅಂದ ಜಾಗೆ ಅಲ್ಪನೆ ಹೋಗ್ಬಿಡ್ಗೆ ಅಂಚನ ಹತ್ರ ಒಂಜಿ ಆಸ್ತಿ ಪಡೆದು ಇಂಕಲ ಬಾಲಕೃಷ್ಣ ಮಂದಿರಗೆ ಒಂಜಿ ನೆಂಪಾದು ಒರಡು ಪಂಡ್ ನೆಲೆಟ್ ಅವು ಸಭಾಭವನ ಅತ್ತಂಡು ಮಂದಿರ ಅತ್ತಂಡು ಐದು ಬೊಕ್ಕ ಎದುರು ಜಾಗೆಲ್ಲ ಬೋಡು ಅಂಚಿತಿ ಮಾತ ಕಾರ್ಯಗಳ ಈ ಕೊಲ್ಯದ ಒಟ್ಟಿಗೂ ಐಲ್ನ ಒಂಜಿ ಪೊರಂಬಾಟ ಮಲ್ಪನ ಜನ ಕೆಲಸನ ಇಂಕಲ ಸತೀಶ್ ಕೊಂಪಾಲ್ರು ಬಿಜೆಪಿದ ಜಿಲ್ಲಾಧ್ಯಕ್ಷರು ಈ ಒಂಜಿ ಮಂದಿರ ನಿರ್ಮಾಣ ಸಮಿತಿದ ಅಧ್ಯಕ್ಷರು ನಮ್ಮ ಮಾತೆನಲ್ಲ ನಾಯಕರ ಸತೀಶ್ ಅನ್ನಲ್ಲ ಆತ್ಮೀಯವಾದ ಸ್ವಾಗತ ಮಂದದಲ್ಲ ಅವೆಲ್ಲ ನಿಂಕಲ ಗಣೇಶ್ ಕೊಲ್ಯಲ್ಲರಿ ನಮ್ಮ ಈ ಒಂಜಿ ಶಾರದಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಈ ಒಂಜಿ ಮಂದಿರದ ನೆರೆಕರೆ ಆದ ಅರ್ನ ಮೊನಪ ಪೂಜಾರ್ಲು ಎಂಚ ಈ ಒಂಜಿ ಮಂದಿರಡ್ ಒಂಜಿ ಶಾರದಾ ಮಹೋತ್ಸವಡ್ ಕೆಲಸ ಮಲ್ತೊಂದಿತ್ತರ ಅಂಚನೆ ಐದು ಬೊಕ್ಕ ಅರ್ನ ಸುಪುತ್ರ ಏನಂಚನ ಈ ಊರುಡು ಒಂಜಿ ನೆನಪು ಮಂದನಂಚನ ಒಂಜಿ ರವೀಂದ್ರ ಮರೋಲಿ ಉಪ್ಪೇರು ಅಂಚನೆ ಲಲಿತಾ ಸುಂದರ್ ಉಪ್ಪೇರು ಅಂಚನೆ ಮೋನಪ್ಪ ಪೂಜಾರಿ ಕೊಲ್ಯಲ ಉಪ್ಪೇರು ಅಂಚನೆ ಆಚಿತಿ ಅಕಲ ಸುಪುತ್ರ ನಾಕಲ ಇಜಿ ಒಂಜಿ ಊರ್ದ ಒಂಜಿ ಬೆಳವಣಿಗೆ ಬೋರ್ಡ್ ಕೆಲಸ ಮಲ್ತೊಂದು ಬತ್ತನ ಅಕಲ ಅಂಚನೆ ಇನಿ ಗಣೇಶ್ ಕೊಲ್ಯಲ ಧನಲಕ್ಷ್ಮಿ ಅಸೋಸಿಯೇಟ್ಸ್ ಪಂಪೇಲ್ ಬೊಕ್ಕ ಬಿಸಿ ರೋಡ್ ತನ್ನ ಉದ್ಯಮನ ಮಲ್ಪನ ಮೂಲಕ ಆ ಉದ್ಯಮದ ಪನವದ ಒಂಜಿ ವಜಾತ್ ಒರಿಪವನಂಚಿನ ಕೆಲಸನ ಇಂಜಿ ಶಾರದಾ ಮಂದಿರ ಕೊರ್ಪುನಂಚಿನ ಕಾರ್ಯಲ್ಲ ಮಲ್ತೊಂದು ಬತ್ತನಾರು ಶ್ರೀಯುತ ಗಣೇಶ್ ಕೊಲ್ಯ ಮೇರೆಲ್ಲ ಆತ್ಮೀಯವಾದ ಸ್ವಾಗತ ಮಂದದಲ್ಲೇ ಅಂಚನೆ ಇಂಕಲ ಒಟ್ಟಿಗೆ ಹಿರಿಯರಾಯನಂಚಿನ ಪ್ರಕಾಶ್ ಅನ್ನೆಲ್ಲರಿ ಹಿರಿತನದ ಪ್ರಾಯಡ್ಲ KPT ಕರ್ನಾಟಕ ಪಾಲಿಟೆಕ್ನಿಕ್ ತನ್ನ ವೃತ್ತಿಪರನ ನಿರ್ವಹಣೆ ಮಲ್ತೊಂದು ಸರಿಸುಮಾರು 14 ವರ್ಷನಕ ವೃತ್ತಿ ನಿವೃತ್ತಿ ಆಪುನಂಚಿನ ಒಂಜಿ ಪ್ರಮೇಯ ಉಪ್ಪುಂಡು ಅಂಚನೆ ಹತ್ರ ವೃತ್ತಿ ನಿವೃತ್ತಿ ಆಯ್ನ ಮೂಲಕಲ ಎಲ್ಪ ವರ್ಷ ಅನ್ನಲ ಈ ನಮ್ಮ ಶಾರದಾ ಮಹೋತ್ಸವದ ಒಂಜಿ ಪ್ರಧಾನ ಅರ್ಚಕರಾದ ಆ ಒಂಜಿ ಶಾರದಾ ಮಾತೆನ ದಿನನಿತ್ಯದ ಐಕ್ ಬುಲ್ಪು ದೀಪುನಂಚನ ಪೂಜೆ ಮಲ್ಪುನಂಚನ ಮಾತೆಲ್ಲ ತನ್ನ ಉಡಲ ಮನಸ್ಸುಡ್ ಒಂಜಿ ಮಲ್ತೊಂದು ಬತ್ತನಂಚನ ಪ್ರಕಾಶ್ ಹೆಚ್ಚುಲ್ಲೇರು ಶಾರದಾ ಸೇವಾ ಟ್ರಸ್ಟ್ದ ಗುರುಕರ್ ಅರಿಗಳ ಆತ್ಮೀಯದ ಸ್ವಾಗತ ಮಂತೊಂದಲ್ಲ ಅಂಚನೆ ಎಂಕಲ ಉಪಾಧ್ಯಕ್ಷರ ಶಾರದಾ ಸೇವಾ ಟ್ರಸ್ಟ್ದ ಉಪಾಧ್ಯಕ್ಷರ ಮೋಹನ್ ಶೆಟ್ಟಿ ಕುಂಪಲ್ಲಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಗುರ್ಕಾರ್ಲ ಅಂದು ಹೋಗೋ ಎತ್ತನಲ್ಲ ಇಂಗ್ಲನ್ ಇಡೇ ಗಡಿ ಬಲೆ ಪಡೆದು ಒಂಜಿ ಕಾಲ್ ಮಂದೊಂದು ಉಪ್ಪುನ ಅಂಚಿನ ಒಂಜಿ ಸಮ ಪರಿಪಾಲನದ ಒಂಜಿ ವ್ಯಕ್ತಿ ಆದ ನಮಕ್ಲ ಮೋಹನ್ ಶೆಟ್ಟಿ ಉಳ್ಳೇರು ನಿಶಾನ್ ಫ್ಯಾನ್ಸಿ ಬೊಕ್ಕ ನಿಶಾನ್ ಟೈಲರಿಂಗ್ ದ ಮಾಲಕೇರ್ಲ ಆದುಳ್ಳೇರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಂತದಲ್ಲ ಅಂಚನೆ ಇಂಕಲ ರಾಜೇಶ್ ಕುಮಾರ್ KS ಉಳ್ಳೇರು ಪ್ರಧಾನ ಕಾರ್ಯದರ್ಶಿ ಆದ ಈ ಒಂಜಿ ಗಾಂಭೀರ್ಯದ ಮನಸ್ಸುಡ್ ಗಾಂಭೀರ್ಯದ ಒಂಜಿ ಮೋನೆಡ್ ಗಾಂಭೀರ್ಯವಾದಲ ಕೆಲಸ ಮಲ್ಪುನಂಚಿನ ಒಂಜಿ ವ್ಯಕ್ತಿ ನಂಕಲ ರಾಜೇಶ್ ಕುಮಾರ್ KS ಇಂಕಲ ಆತ್ಮೀಯರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಂತದಲ್ಲ ವೇದಿಕೆದ ಎದುರುಡು ಮಸ್ತ್ ಜನುಲೇರು ಇಂಕಲ ರಾಮಚಂದ್ರ ಅಣ್ಣೆ ಈ ಇಂಕಲು ಇನಿ ಈ ವೇದಿಕೆ ಮೈಕ ಪಟ್ಟೊಡುಂದಾಂಡ ಈಗ ಕಾರಣ ಬಿಡ್ತೇರಲ್ಲ ಇಂಕಲ ರಾಮಚಂದ್ರ ಕುಂಪಲ್ರಿ ಈ ಶಾರದಾ ಮಹೋತ್ಸವದ ನಿರೂಪಣೆನೆ ಮಲ್ತೊಂದಿತ್ತನಾರ ರಾಮಚಂದ್ರನ್ನೇ ಅರ್ಲ ಎದುರು ಕುಲ್ದರನೆ ಇಂಕಲ ಆಶೀರ್ವಾದ ಪಣದ ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಂತದಲ್ಲ ಈಶ್ವರ ಕಣ್ಣೀರ ತೋಟಲ್ಲೇರು ನಮ್ಮ ಬಿಲ್ಲವ ಸಮಾಜದ ಸಂಘದ ಪ್ರಮುಖರು ಅಂಚನೆ ಇಂಕಲ ನಿವೃತ್ತ ತಹಶೀಲ್ದಾರ್ ಏನಂಚನ ನಾಯಕಿಯರುಳ್ಳೇರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಂದೊಂದು ವೇದಿಕೆದ ಎದುರುಡು ನಮ್ಮ ದಯಾನಂದ್ ಉಳ್ಳೇರು ನಮ್ಮ ಉಳ್ಳಲ ನಗರಸಭೆದ ಮಾಜಿ ಕೌನ್ಸಿಲರ್ ಅರೆಲ್ಲ ಆತ್ಮೀಯವಾದ ಬಿಜೆಪಿದ ಪ್ರಧಾನ ಕಾರ್ಯದರ್ಶಿ ಉಳ್ಳಲ ಕುಡ್ಲ ಮನುಷ್ಯನ ಮಾತ ಗಣ್ಯರೆಲ್ಲ ಮಾಧ್ಯಮದ ಮಿತ್ರರಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಎದುಕೊಂಡು ಕಾರ್ಯಕ್ರಮದ ದುಂಬತ ರಾಜೇಂದ್ರ ಪ್ರಸಾದ್ ಮಧುಳೆ ಅಂಚಿತ್ತೆ ಸಂಸ್ಕೃತಿಗ ಒಂಜಾತ ಕುಂದಿಯಲು ಬರಂದಿಲಕ ಮಾತಿರಲ್ಲ ಮೋಕೆಡೆ ಮೊಹಮ್ಮದ್ ನೆತ್ತದ ಸ್ವಾಗತ ಬೈಕಿನಂಚಿನ ಪ್ರವೀಣ್ ಕುಂಪಲ ಇರೆಗಳ ಸ್ವಾಗತವನ್ನು ಬೈಕೊಂಡು ಕಾರ್ಯಕ್ರಮವನ್ನು ಮಾತಾಡದೆತ್ತಿ ಬಳ್ಳಿ ಬಲ್ಪು ಮೂಡಡೆ ನಮ್ಮ ಮಾತಿರಲ್ಲ ಜೀವನಗೂ ಬಳ್ಳಿ ಬಲ್ಪು ಅಪ್ಪೆ ಶಾರದಾ ಮಾತೆ ಈ ನವರಾತ್ರಿದ ಉಚ್ಚಯದ ಪುರ್ಲ ಪರ್ವಡು ಕೊರ್ಪೆರಿಂದಾಂಡ ಇನಿತ ದಿನ ನಂದಾಲ ಬೆಳಗಾದ ಈ ಕಜ್ಜೆಗೊಂಜಿ ಉದಿಪದ ಸೇಸೆ ಪಾಡೋಡು ದೀಪ ಪಂಡ ಶಾಂತಿ ಸಮೃದ್ಧಿ ಸಂಪತ್ತು ದೀಪ ಪಂಡ ಪ್ರಕೃತೆ ಇಂಚ ಬಳುಪುದ ಒಂಜಾತೆ ಅಜಲಿ ಹೆಚ್ಚಿನ ಉಂಡ ಅಜಪು ಹೆಚ್ಚಿನ ಉಂಡ ಅವು ಮಾತಲ ನಮ್ಮ ಜೀವನಡು ಸಹಾಂಗವಾದೆ
గింజలు కొరకు వచ్చిన సొత్తులు మొదల అంచెత్తిన గింజలని ఈ పొత్తు ನಮ್ಮ ಒಟ್ಟಿಗೂ ಬುಕ್ಕಾತು ಹೆಚ್ಚಮಲ್ತೊಂದು ಇಪ್ಪುನಾರು ನಮ್ಮ ಕ್ಷೇತ್ರದ ನಮ್ಮ ಮಾತೆರಲ ಮೋಕ್ಯದ ಸಂಸದರಾದಿತ್ತೊಂದು ಈ ಭಗೋಡು ಪ್ರೌಢನ್ನೇ ಪಂಡಿಲಕನೆ ಒಂಜಾತ್ ಮಲ್ಲ ಕಜ್ಜಲೇನೆ ಭಾರಿ ಪೊರ್ಲಪುಡು ಜೊತೆ ಸೇರ್ಸಾಯಿನಾರು ಸೂರ್ಯ ತನ್ನ ಬೊಲ್ಪು ಕೊರ್ನಾಗ ತಾನು ಬೊಲ್ಪು ಕೊರ್ಪೆ ಅನ್ನು ಪಲ್ಪಿಸಗೆ ಅಂಡ ಸೂರ್ಯನ ಬೊಲ್ಪು ಪಲ್ಪುನವು ನಮ್ಮ ಮಾತೆರಲ ಅನುಭವಿಸಾವ ಅಂಚನೆ ನಳಿನನ್ನೇ ತಾನ್ ಪಲ್ದಿನಂಚಿನ ಎಡ್ಡ ಕಜ್ಜಲು ಹೆಂಚಿನ ಒಲ್ಲನ ಅವೇನು ಒಲ್ಲ ಮಲ್ಲ ಸೊರಟು ಪಂಡಿಚೇರು ಅಂಡ ಆರು ಮಲ್ದಿನ ಕಜ್ಜಲದ ಫಲಾನುಭವಿಲಾದ ನಮ್ಮ ಇನಿತ ದಿನ ಆ ಮಾತ ರೇಖೆಗೊಂಜಿ ಮಾನ್ಯತೆ ಎಪ್ಪ ಕೇಂಡ ಅವು ಒಂಜಿ ಆಕೃತಿನ ಸೃಷ್ಟಿ ಮಲ್ತೊಂಡಾಗ ಸೊನ್ನೆಗೊಂಜಿ ಬಿಲೆಯಪ್ಪ ಕೇಂಡ ಅವು ಮುಕ್ಕೊಂಜಿ ಸಂಖ್ಯದ ಪಿರವುಡು ಜೊತೆನಗ ವ್ಯಕ್ತಿವರಿ ಶಕ್ತಿ ಆಪುನಿ ಎಪ್ಪ ಕೆನ್ನಗ ನಿತ್ಯ ನಿರಂತರವಾಯಿನಚಿನ ಸಾಧನೆಡೆ ಸಾಧಕೆ ಪಡೆದು ಗುರುತ ಒಂದು ತನ್ನ ಜೀವನದ ಮೇಲ್ಮೇಡೆ ಮಿತ್ತ ಮರ್ಕಿಳ್ಳು ತೋಚಿದ ಬಣ್ಣಗ ಮೊದಲ ಈ ಪಾತ್ರ ಈ ಪುರ್ತುಗು ದಯಾಗಿಂದ ಕೆಂಡ ನಮ್ಮೊಟ್ಟಿಗೂ ಎಣಿತ ದಿನ ದೀಪ ಬೆಳಗ್ಗೆ ಸಾಯಿನಾರು ಅಂಚೆತ್ತಿನ ಸಾಧಕೆ ಸಂಘ ಶಕ್ತಿದ ಓಂಕಾರ ಮಂತ್ರೊಡ್ದು ಮಲ್ಲ ಮೇಲೇನೆ ಬರೆ ಪುರ್ಲಪುಡು ಗರ್ದು ಬಿಡ್ದಿಡು ಬಿಂದೊಂದು ಇನಿ ಕಾನಗ ಪ್ರತಿನಿತ್ಯಲ ನಮ್ಮ ಮಾತಿರ್ಲ ಅರೇನೆ ಸ್ಮರಣೆ ಮಲ್ಪಲೆಕ್ಕ ತನ್ನ ಕಜ್ಜನು ನಿರ್ವಹಣೆ ಮಲ್ತೊಂದಿನಾರು ನಮ್ಮ ಮಾತಿರ್ನಲ ಮೋಕ್ಯದ ನಳಿನಣ್ಣೆ ಉದಿಪನದ ಪಾತ್ರಕ್ಕೂ ಈ ಪುರ್ತುಡು ಸ್ವರ ಓಡು ಪಡೆದು ಮಾನ್ಯ ಸಂಸದರ ವಿನಯ ಮತ್ತೊಂಡ ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಶಾರದಾ ಮಾತೆಯ ಪಾದ ಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಶಾರದಾ ಮಂದಿರದ ಲೋಕಾರ್ಪಣೆ ಶಾರದಾ ಮಹೋತ್ಸವದ ನಿಮಿತ್ತ ಸಂಪನ್ನಗೊಂಡಿರುವ ಈ ಧರ್ಮಸಭೆಯ ವೇದಿಕೆಯಲ್ಲಿ ಸಮಾಸೀನರಾಗಿರ್ತಕ್ಕಂತಹ ಈ ಸಮಿತಿಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ನಮ್ಮೆಲ್ಲ ಆದರಣೀಯ ನಾಯಕರಾಗಿರ್ತಕ್ಕಂತಹ ಸಹೋದರ ಸತೀಶ್ ಕುಂಪಲ್ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು ನಮಗೆ ನಿರಂತರವಾಗಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ನೀಡ್ತಾ ನಮ್ಮಂಥ ಹತ್ತಾರು ಕಾರ್ಯಕರ್ತರಿಗೆ ಪ್ರೇರಣೆಗಳನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ಹಿರಿಯರಾಗಿರ್ತಕ್ಕಂತಹ ಸೀತಾರಾಮ್ ಬಂಗೇರ್ ಅವರೇ, ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂತಹ ನಿತೇಶ್ ಹೊಸಗದ್ದೆ ಅವರೇ, ಬಿಲ್ಲವ ಸಂಘದ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರೇ, ಗಣೇಶ್ ಕುಲ್ಯ ಅವರೇ, ಪ್ರಕಾಶ್ ಹೆಚ್ ಅವರೇ, ಮೋಹನ್ ಶೆಟ್ಟಿ ಅವರೇ, ರಾಜೇಶ್ ಅವರೇ, ಪ್ರವೀಣ್ ಕುಂಪಲ್ ಅವರೇ, ರಾಮಚಂದ್ರ ಕುಂಪಲ್ ಅವರೇ, ಮಿತ್ರ ದಯಾನಂದ್ ತೊಕ್ಕೊಟ್ಟು ಅವರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಿಯಂದಿರೇ, ಮಾಧ್ಯಮದ ಮಿತ್ರರೇ, ಕೊಲ್ಯದ ಶಾರದಾ ಉತ್ಸವಕ್ಕೆ ನಾನು ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇದ್ದೇನೆ. ಆದರೆ ಈ 16 ವರ್ಷಗಳ ಉತ್ಸವಕ್ಕೂ ಇವತ್ತಿನ ಉತ್ಸವಕ್ಕೂ ಅಜಗಜಾಂತರಗಳನ್ನು ಕಂಡಿದ್ದೇನೆ. ಒಂದು ಕಲ್ಲು, ಕಪ್ಪು ಕಲ್ಲು ಒಬ್ಬ ಶಿಲ್ಪಿಯ ಕೈಗೆ ಸಿಕ್ಕಾಗ ಅದು ಹೇಗೆ ವಿಗ್ರಹವಾಗಿ ಪೂಜೆಗೆ ಅರ್ಹ ಆಗತ್ತಾ, ಅದೇ ರೀತಿಯಲ್ಲಿ ಇವತ್ತು ಶಾರದಾ ಮಂದಿರ ಅದ್ಭುತವಾಗಿರ್ತಕ್ಕಂಥ ಮಂದಿರವಾಗಿ ಬೆಳಗ್ಗೆ ಬಂದಿದೆ. ಇದಕ್ಕೆ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಒಂದು ಕಲ್ಪನೆಗಳಿದ್ದಾಗ, ಒಬ್ಬ ವ್ಯಕ್ತಿಯಲ್ಲಿ ಯೋಚನೆ ಮತ್ತು ಯೋಜನೆಗಳಿದ್ದಾಗ ಸಾಮಾನ್ಯ ಕಲ್ಲು ವಿಗ್ರಹ ಆಗಬಹುದು ಅನ್ನೋದಕ್ಕೆ ಸಾಕ್ಷಿ ಆದರೆ, ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರ್ತಕ್ಕಂಥ ಒಂದು ಸಣ್ಣ ಮಂದಿರ ಇವತ್ತು ದೊಡ್ಡದಾಗಿರ್ತಕ್ಕಂಥ ಮಂದಿರವಾಗಿ ಎದ್ದು ನಿಲ್ಲೋದಕ್ಕೆ ಸತೀಶ್ ಕುಂಪಲ ಮತ್ತು ಅವರ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೇನಿಸ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಮಂದಿರಗಳಿದ್ದಾವೆ. ಆದರೆ ಶಾರದಾ ಮಂದಿರ ಬಹಳ ಕಡಿಮೆ ಇದೆ.
ಆದರೆ ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಂದಿರ ಯಾವುದು ಹೇಳಿದ್ರೆ ಅದು ಕೊಲ್ಯದ ಶಾರದಾ ಮಂದಿರ ಅನ್ನುವಂಥ ಉಲ್ಲೇಖವನ್ನು ಮಾಡುವ ರೀತಿಗೆ ಈ ಮಂದಿರ ಎದ್ದು ನಿಂತಿದೆ. ನಾನು ಬಂದಾಗ ಇದರ ಭವ್ಯತೆಯನ್ನು ಕಂಡೆ. ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಅದರ ಪರಿಕಲ್ಪನೆಗಳು ಬಹಳ ಚೆನ್ನಾಗಿದೆ. ಯಾಕಂದರೆ ಇವತ್ತು ಮಂದಿರಗಳನ್ನು ಮಾಡಿದಾಗ ಅದರ ಒಳಗೆ ಮಾನಸಿಕವಾಗಿ ವ್ಯಾಪಾರೀಕರಣ ಬರ್ತದೆ. ಆದರೆ ಇಲ್ಲಿ ಸಾಂಸ್ಕೃತೀಕರಣ ಮಾನಸಿಕವಾಗಿ ಬಂದಿದೆ, ವ್ಯಾಪಾರೀಕರಣ ಇಲ್ಲ. ಈ ಮಂದಿರ ಭಾವನಾತ್ಮಕವಾಗಿರ್ತಕ್ಕಂಥ ಮಂದಿರ ಆಗಬೇಕು. ಇದರ ಪೂಜೆಗಳು ನಡಿಬೇಕು, ಸಂಸ್ಕಾರ ಕೇಂದ್ರಗಳಾಗಬೇಕು, ನಿರಂತರವಾಗಿರ್ತಕ್ಕಂಥ ಭಜನೆ ಆಧ್ಯಾತ್ಮಿಕ ಚಿಂತನೆಗಳಾಗಬೇಕು ಅನ್ನುವಂಥದ್ದು ಸತೀಶ್ ಕುಂಪಲ ಮತ್ತು ಈ ಸಮಿತಿಯ ಎಲ್ಲ ಬಂಧುಗಳಿಗಿದೆ. ಅದಕ್ಕೆ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರ, ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಹತ್ತಾರು ಮನಸ್ಸುಗಳು, ಎಲ್ಲರ ಹೃದಯದಲ್ಲೂ ಒಂದು ಒಳ್ಳೆಯ ಕಲ್ಪನೆಗಳಿದ್ದರಿಂದ ಇದು ಸಾಕ್ಷೀಭೂತ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಯಾಕೆ ಹೇಳಿದರೆ ಇವತ್ತು ಒಂದು ಮಂದಿರವನ್ನು ಕಟ್ಟುವಂಥದ್ದು ಬಹಳ ಕಷ್ಟದ ಕೆಲಸ. ಸುಮಾರು 2.5 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ರು. 2.5 ಕೋಟಿ ರೂಪಾಯಿಗಳ ಸಂಗ್ರಹ ಮಾಡುವಂಥದ್ದು, ಆ ಸಂಗ್ರಹಕ್ಕೆ ಜನ ಜೋಡಿಸುವಂಥದ್ದು, ಅದಾದಮೇಲೆ ಇಂತಹ ಭವ್ಯವಾಗಿರ್ತಕ್ಕಂಥ ಮಂದಿರ ಕಟ್ಟತಕ್ಕಂಥದ್ದು ಅದು ಸುಲಭದ ಕೆಲಸ ಅಲ್ಲ. ಹಾಗೆ ಅಂಥ ಕಷ್ಟದ ಕೆಲಸವನ್ನು ಇವತ್ತು ಮಾಡಿದ್ರಿ. ಅದೊಂದು ಶಾರದೋತ್ಸವ ಮುಂಚೆ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಕೊಲ್ಯದ ಶಾರದೋತ್ಸವ ಬಹಳ ಖ್ಯಾತಿಯನ್ನು ಪಡೆದಿರತಕ್ಕಂಥ ಉತ್ಸವ. ಇವತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಂದಿರ ನಿರ್ಮಾಣವಾಗಿದೆ. ಹೇಳಿದ್ರೆ ಗಣೇಶೋತ್ಸವಗಳಲ್ಲಿ ಕೆಲವು ಗಣೇಶೋತ್ಸವಗಳು ಖ್ಯಾತಿಯನ್ನು ಪಡೆದಿದೆ. ನನಗೇನಿಸೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾರದೋತ್ಸವಗಳಲ್ಲಿ ಬಹಳ ಖ್ಯಾತಿ ಇರತಕ್ಕಂಥ ಒಂದು ಉಳ್ಳಾಳದ ಶಾರದೆ, ಇನ್ನೊಂದು ಕೊಲ್ಯದ ಶಾರದೆ. ಇವತ್ತು ಕೊಲ್ಯ ಶಾರದೆಗೆ ಇನ್ನಷ್ಟು ಮಹತ್ವಗಳು ಬಂದಿದೆ. ಮಂದಿರದ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳು ಕೂಡಿ ಇದು ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಂಧುಗಳೇ, ನಾವು ನವರಾತ್ರಿಯ ಕಾಲಘಟ್ಟದಲ್ಲಿದ್ದೇವೆ. ಹಿಂದೂ ಧರ್ಮದ ನಂಬಿಕೆಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆಗಳು. ನಾವು ಪುರಾಣದಲ್ಲಿ ದೇವರನ್ನು ಕಂಡವರು. ನಮ್ಮ ದೇವರು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಪೂಜೆಯನ್ನು ಮಾಡಿದ್ದೇವೆ. ನಾವು ಶಸ್ತ್ರ ಮತ್ತು ಶಾಸ್ತ್ರವನ್ನು ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ. ಹಾಗಾಗಿ ಶಸ್ತ್ರ ಮತ್ತು ಶಾಸ್ತ್ರದ ಪೂಜೆ ಎಲ್ಲಿ ಆಗುತ್ತೆ ಹೇಳಿದ್ರೆ ನವರಾತ್ರಿಯಲ್ಲೇ ಆಗುತ್ತೆ. ಶಾರದೆ ಪೂಜೆಯ ದಿನ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಮಾಡತಕ್ಕಂಥ, ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳ ಮುಖಾಂತರ ಮಾಡ್ತೇವೆ. ಹಾಗಾಗಿ ಶಾಸ್ತ್ರದ ಅಭ್ಯಾಸವು ಅಲ್ಲಿಂದ ಪ್ರಾರಂಭ ಆಗ್ತದೆ. ಆಯುಧ ಪೂಜೆಯ ದಿನ ಶಸ್ತ್ರದ ಪೂಜೆ ಮಾಡ್ತೇವೆ. ಹಾಗಾಗಿ ಹಿಂದೂಗಳಿಗೆ ಶಾಸ್ತ್ರವೂ ನಿಷಿದ್ಧ ಅಲ್ಲ, ಶಸ್ತ್ರವೂ ನಿಷಿದ್ಧ ಅಲ್ಲ. ಅನಿವಾರ್ಯ ಆದರೆ ಶಾಸ್ತ್ರವನ್ನು ಓದ್ತೀವಿ, ಶಸ್ತ್ರವನ್ನು ಹಿಡಿತೀವಿ ಅಂತ ತೋರಿಸಿಕೊಟ್ರು. ಹೇಳಿದ್ರೆ ಲೋಕಕ್ಕೆ ಕಂಟಕ ಆದಾಗ, ಸಮಾಜಕ್ಕೆ ಸಮಸ್ಯೆಗಳು ಬಂದಾಗ, ಸಮಾಜದಲ್ಲಿ ಅನ್ಯಾಯಗಳು ಜಾಸ್ತಿ ಆದಾಗ ಶಾಸ್ತ್ರದ ಪಟ್ಟಣದ ಜೊತೆಗೆ ಶಸ್ತ್ರವನ್ನು ಹಿಡಿತದೆ ಅಂತ ದೇವರೇ ತೋರಿಸಿಕೊಟ್ಟಿದ್ದಾರೆ. ಅಂತಹ ಕಾಲಘಟ್ಟದಲ್ಲಿದ್ದೇವೆ. ಆದರೆ ಕಲಿಯುಗದಲ್ಲಿ ವಿಶಿಷ್ಟ ಏನು ಹೇಳಿದರೆ ಭಜನೆಗೆ ಬಹಳಷ್ಟು ಶಕ್ತಿ ಇರತಕ್ಕಂಥದ್ದು. ಸತೀಶ್ ಕುಂಪಲ್ ಅವರು ಅದ್ಭುತವಾಗಿರ್ತಕ್ಕಂಥ ಭಜನಾ ತಂಡಗಳನ್ನು ನೇತೃತ್ವ ವಹಿಸಿರ್ತಕ್ಕಂಥವ್ರು. ಇವತ್ತು ಶಾರದಾ ಭಜನಾ ಮಂದಿರದ ಮುಖಾಂತರವಾಗಿ ನಾವು ಭಜನೆಗಳನ್ನು, ಚಿಂತನೆಗಳನ್ನು ಕಂಡವರು. ಭಜನೆಗೆ ಕಲಿಯುಗದಲ್ಲಿ ಬಹಳ ಶಕ್ತಿಯನ್ನು ದೇವರಲ್ಲಿ ನಾವು ಕಂಡಿದ್ದೇವೆ. ಅದಕ್ಕೆ ದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತರೆ ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವೆ, ನಲಿದರೆ ಒಲಿವೇ ನಾನಿಮಗಿಂದೋ ಹರಿ. ಅಂದರೆ ದಾಸರು ಮಲಗಿ ಹಾಡಿದಾಗ ದೇವರು ಬಂದು ಕೂತರಂತೆ, ದಾಸರು ಕೂತು ಹಾಡಿದಾಗ ದೇವರು ಕುಣಿದ್ರಂತೆ. ಹಾಗಾಗಿ ಹೇಳಿದ್ರು ಭಜನೆಗೆ ದೇವರು ಒಲಿತಾರೆ. ಇವತ್ತು ಶಾರದಾ ಭಜನಾ ಮಂದಿರದ ಮುಖಾಂತರವಾಗಿ ನಿರಂತರವಾಗಿರ್ತಕ್ಕಂಥ ಭಜನೆ, ಶಾರದೋತ್ಸವಗಳನ್ನು ಮಾಡಿದರ ಪರಿಣಾಮ ಈ ಭಾಗದಲ್ಲಿ ಶಾರದೆ ಕುಣಿದಾಡಿದ್ದಾಳೆ ಅನ್ನೋದಕ್ಕೆ ಇವತ್ತಿನ ಮಂದಿರ ಲೋಕಾರ್ಪಣೆ ಆಗಿರ್ತಕ್ಕಂಥ ಆ ಮಂದಿರವೇ ಸಾಕ್ಷಿಯಾಗಿದೆ. ಹಾಗಾಗಿ ನಿಮ್ಮ ಭಜನೆಗೆ ಆ ತಾಯಿ ಒಳೆದಿದ್ದಾಳೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಹಾಗಾಗಿ ಹೇಳಿದೆ, ಇಂತಹ ಸುಂದರವಾಗಿರ್ತಕ್ಕಂಥ ಮಂದಿರ ನಿಮ್ಮೆಲ್ಲರ ಪರಿಶ್ರಮ ಮತ್ತು ಪ್ರಯತ್ನದಿಂದ ಆಗಿದೆ. ಹಾಗಾಗಿ ನಮ್ಮ ಧರ್ಮ, ದೇಶ, ದೇವರು ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ. ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ಅಶಾಂತಿಗಳು ಪ್ರಾರಂಭ ಆಗಿದ್ದಾವೆ, ಯುದ್ಧ ಸನ್ನಹಿತ ಆಗಿದೆ. ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳು ಇವತ್ತು ಯುದ್ಧ ಸನ್ನದ್ಧವಾಗಿ ಒಂದು ರೀತಿಯ ಯುದ್ಧದ ಕಾರ್ಮೋಡಗಳು ಕವಿತಾ ಇದ್ದಾವೆ. ಆದರೆ ಭಾರತ, ನಮ್ಮ ವಿಚಾರಧಾರೆ ಏನಿದೆ ಅಂತ ಹೇಳಿದ್ರೆ ವಸುದೈವ ಕುಟುಂಬಕಂ, ಜಗತ್ತೇ ನಮ್ಮ ಕುಟುಂಬ ಅಂತ ತೋರಿಸಿರ್ತಕ್ಕಂಥ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿರ್ತಕ್ಕಂಥ ಧರ್ಮವು ನಮ್ಮದೇ. ಹಾಗಾಗಿ ಹಿಂದೂ ಧರ್ಮ, ಭಾರತ ಆಕ್ರಮಣಗಳನ್ನು ಸಹಿಸ್ತಕ್ಕಂಥದ್ದು ಅಥವಾ ಆಕ್ರಮಣಗಳನ್ನು ಮಾಡ್ತಕ್ಕಂಥ ದೇಶ ಮತ್ತು ಧರ್ಮ ಅಲ್ಲ.
ಹಾಗಾದರೆ ನಾವು ಆಧ್ಯಾತ್ಮ ಚಿಂತನೆಯಿಂದ ಜಗತ್ತನ್ನು ಉಳಿಸಿದವರು. ಮುಂದಿನ ದಿನಗಳಲ್ಲಿ ಜಗತ್ತಿಗೆ ಸುಂದರವಾಗಿರ್ತಕ್ಕಂಥ ಎಲ್ಲ ಯುದ್ಧ ಸನ್ನದ್ಧವಾಗಿರ್ತಕ್ಕಂಥ ಜಗತ್ತನ್ನು ಶಾಂತಿಯೆಡೆಗೆ ಕೊಂಡೊಯ್ಯತಕ್ಕಂಥ ಏಕೈಕ ದೇಶ ಅದು ಭಾರತ. ಹಾಗಾಗಿ ಇವತ್ತು ಭಾರತ ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾ ಇದೆ. ಇವತ್ತು ಒಂದು ಕಾಲಘಟ್ಟದಲ್ಲಿ ಕಾಶ್ಮೀರದಲ್ಲಿ ಶಾರದೆಯ ಪೀಠ ಇತ್ತು. ಭಯೋತ್ಪಾದಕರ ಆಕ್ರಮಣಕ್ಕೆ ತುತ್ತಾಗಿ ಆ ಪೀಠ ನಾಶ ಆಗಿತ್ತು. ಇವತ್ತು ನಮಗೆಲ್ಲ ಖುಷಿ ಏನು ಹೇಳಿದ್ರೆ, ಶೃಂಗೇರಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಿಗ್ರಹ ಇವತ್ತು ಕಾಶ್ಮೀರದಲ್ಲಿ ಶಾರದಾ ಪೀಠ ನಿರ್ಮಾಣ ಆಗಿದೆ, ಅಲ್ಲಿ ಶಂಕರಾಚಾರ್ಯರ ಪೀಠ ನಿರ್ಮಾಣ ಆಗಿದೆ. ಇದು ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಯಾವ ಕಾಶ್ಮೀರದಲ್ಲಿ ನಮ್ಮ ನಂಬಿಕೆಗಳಿಗೆ ವಿರುದ್ಧವಾಗಿತ್ತ, ಇವತ್ತು ಆ ಕಾಶ್ಮೀರದಲ್ಲೂ ಶಾರದಾ ಪೀಠ ನಿರ್ಮಾಣ ಆಗಿದೆ. ಹಾಗಾಗಿ ಹೇಳಿದೆ, ಇವತ್ತು ಆ ಶಾರದಾ ಪೀಠ ನಿರ್ಮಾಣ ಆದಮೇಲೆ ಜಗತ್ತಿನಲ್ಲಿ ಭಾರತ ಶಕ್ತಿಯು ಜಾಸ್ತಿ ಆಗ್ತಾ ಇದೆ, ನಮ್ಮ ದೇವರ ಶಕ್ತಿ ಹಾಗೆ. ಹಾಗಾಗಿ ಅಂತಹ ಕಾಲಘಟ್ಟದಲ್ಲಿ ನಾವು ಬಹಳ ಸುಂದರವಾಗಿರ್ತಕ್ಕಂತಹ ಭಾರತ ಜಗತ್ತಿನಲ್ಲಿ ಎದ್ದು ನಿಲ್ಲತಕ್ಕಂಥ ಕಾಲಘಟ್ಟದಲ್ಲಿ ಶಾರದಾ ಮಂದಿರ ನಿರ್ಮಾಣ ಆಗಿದೆ. ಈ ಶಾರದಾ ಮಂದಿರ ನಿರ್ಮಾಣದ ಮುಖಾಂತರವಾಗಿ ಈ ಭಾಗದಲ್ಲಿ ಇನ್ನಷ್ಟು ಸಂಸ್ಕಾರ ಸಂಸ್ಕೃತಿಯ ಕೇಂದ್ರವಾಗಿ ಇದು ಬೆಳೀಲಿ. ಇದರ ಮುಖಾಂತರವಾಗಿ ಹಿಂದೂ ಧರ್ಮದ ಚಿಂತನೆಗಳು ಇಲ್ಲಿ ಇನ್ನಷ್ಟು ಮೂಡಿ ಬರಲಿ. ಅದರ ಮುಖಾಂತರ ಈ ಕ್ಷೇತ್ರ ಜ್ಞಾನದ ಸಂಕೇತವಾಗಿ ಬೆಳಗಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ನಳಿನ್ ಕುಮಾರ್ ಕಟೀಲ್ ಮೇರೆಗೆ ಅಭಿನಂದನೆ ಸಲ್ಲಿಕೆ ಮಂತೊಂಡ ಮಾತೆ ಶಾರದಾಂಬೆಗೆ ವಂದನೆ ಮಂತೊಂದು ಇನಿ ಮಿತ್ತರ್ಮೇಡು ಓಲಗಾಯಿನ ಮಲ್ಲ ಬಿನ್ನೆರೆಗೂ ನಮಸ್ಕಾರ ಮಂತೊಂದು ಅಂಚನೆ ತೀರ್ಥಚಾವಡು ಪುನಃ ಮಾತ ಬಂಧುಲೆಗೂ ನಮಸ್ಕಾರ ಮಂತೊಂದು ಇನಿ ಭಾರಿ ಸಂತೋಷದ ದಿನ. ನಮ್ಮ ಊರುಡು ಕೊಲ್ಯಾಡು ಶ್ರೀ ಶಾರದಾ ಮಹೋತ್ಸವ 43ನೇ ಶಾರದಾ ಮಹೋತ್ಸವ. ಈ 43ನೇ ಶಾರದಾ ಮಹೋತ್ಸವ ಭಾರಿ ಮಲ್ಲ ಸಾಧನೆ ಸುರುಕಾದು. ಈ ಶಾರದಾ ಮಹೋತ್ಸವದ ಮಾತ ಅಧ್ಯಕ್ಷರಿಗೂ ಸದಸ್ಯರಿಗೂ ಮಾತ ಸರ್ವ ಸದಸ್ಯರನ್ನ ಏನು ಅಭಿನಂದನೆ ಕೃತಜ್ಞತೆಯನ್ನು ಪಣದಲ್ಲೇ ದಯಪಂಡ ಒಂದು ಭಾರಿ ಮಲ್ಲ ಸಾಧನೆ ನಮ್ಮ ಪರಿಸರಡು 42 ವರ್ಷ ದುಂಬು ನಮ್ಮ ಹಿರಿಯಕಲು ನಮ್ಮ ಕೊಲ್ಯ ಪರಿಸರದ ಅಕ್ಲೆಗೂ ನವರಾತ್ರಿ ಶಾರದಾ ಮಹೋತ್ಸವ ದಾದ ಬಂದು ತೆರಿಪದು ಅವನಿಗೆ ಹಂತ ಹಂತವಾದ ಹೆಜ್ಜೆಯ ದೀವೊಂದು ಇನಿ ವಿಜೃಂಭಣೆಡು 43ನೇ ಶಾರದಾ ಮಹೋತ್ಸವ ನಮ್ಮ ಮಂತೊಂದುಲ್ಲ ಐತೊಟ್ಟಿಗೆ ಭವ್ಯವಾಯಿನ ಶ್ರೀ ಶಾರದಾ ಮಂದಿರ ಲೋಕಾರ್ಪಣೆಲ ಆಯಾರಿ ಉಂಡು. ಅವು ಭಾರಿ ಸಂತೋಷದ ವಿಷಯ. ಅಂಚನೆ ನಮ್ಮ ಪರಿಸರದ ಬಂಧುಲೆಗೂ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಆಚಾರ ವಿಚಾರನು ತಿರಿಪವನಂಚಿನೊಂಜಿ ಎಡ್ಡೆ ಕಾರ್ಯಕ್ರಮಲ ಈ ಇಂಕಲು ಸಮಿತಿ ಸದಸ್ಯರ್ನಕಲು 42 ವರ್ಷದಿಂಚಲ ಮಂತೊಂದುಲ್ಲೆ ದಯಪಂಡ ನಮ್ಮ ದುಂಬು ಯಾನೇ ಶಾಲೆ ಪೊಂದು ಪುನಕ ಇಂಕಲ್ನ ಆನಂದಾಶ್ರಮ ಹೈಸ್ಕೂಲ್ಡು ನವರಾತ್ರಿದ ಶಾರದಾ ಪೂಜೆ ಒಂಜಿ ನಡತಂದಿತ್ತನು ಅಂಡ ನಮ್ಮ ಶಾರದದ ಅವೊಂಜಿ ನವರಾತ್ರಿ ಉತ್ಸವ ಯಾವ ರೀತಿ ಉಂಡು ಪನ್ಪುನ ತಿರಿಯೊಂದಿಜ್ಜಾನ್ ದಯಪಂಡ ಉಲ್ಲಾಲಗ್ ಅಪ್ಪೆಮ್ಮೆ ಲೆತ್ತೊಂದು ಪೋಯರೆ ಆ ರಾತ್ರಿಗೂ ತಗೊಂದಿಜ್ಜಾನ್ ನಮ್ಮ ಖಾಲಿ ಪೇಪರ್ಡು ನ್ಯೂಸ್ಡು ತಗೊಂದಿತ್ತ ಕೊಲ್ಯದ ಒಂದು ಉಳ್ಳಾಲಡು ಶಾರದಾ ಮಾತೆದ ನವರಾತ್ರಿ ಉತ್ಸವ ಅಂಚನೆ ಕುಡ್ಲದ ಅಣ್ಣ ನಮ್ಮ ಆ ಒಂಜಿ ಹಿರಿಯಕ್ಲು ಚಿಂತನೆಡು 42 ವರ್ಷ ದುಂಬು ಸ್ಟಾರ್ಟ್ ಮಾಡ್ತಿನ ಈ ಒಂಜಿ ಶಾರದಾ ಮಹೋತ್ಸವ ನಮ್ಮ ಪರಿಸರದ ಜನಕ್ಲೆಗೂ ಶಾರದಾ ನವರಾತ್ರಿ ಉತ್ಸವ ಶಾರದಾ ಮಹೋತ್ಸವ ದಾದಾ ಪನ್ಪುಣಿ ತೆರೆಯಲು ಈ ಸರ್ತಿ 7 ದಿನದ ಕಾರ್ಯಕ್ರಮವನ್ನು ಭಾರಿ ಸಂತೋಷ ಪಂಡು ಈ ನಮ್ಮ ಬಂಧುಲೇನು ಎದುರುಕುಲ್ದಿನ ಬಂಧುಲೇನು ತೂನಾಗ ಜೋಕ್ಲೇನು ಮಾತ ಲೆತೊಂದು ಬತ್ತದು ಈ ಒಂಜಿ ಶಾರದಾ ಮಹೋತ್ಸವದ ಕಾರ್ಯಕ್ರಮದ ಭಾಗ್ಯ ದುಲ್ಲರು ಎಡ್ಡೆ ವಿಷಯ ದಯಪಂಡ ನಮ್ಮ ಜೋಕ್ಲೇನು ಓಲೆ ಒಂಜಿ ಆರ್ಕೆಸ್ಟ್ರಾ ಡಿಜೆದ ಅಂಚಿನ ಒಂಜಿ ನಲಿಪುನಂಚಿನ ಕಾರ್ಯಕ್ರಮದ ಲೆತಂದು ಒಂದೇ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿನ ಆಚಾರ ವಿಚಾರವನ್ನು ತೆರಿಪವನಂಚಿನ ಒಂಜಿ ಭಜನಾ ಕಾರ್ಯಕ್ರಮ ವೈವಿಧ್ಯಮಯನ ಒಂಜಿ ಕಾರ್ಯಕ್ರಮ ಆಪುನಂಚಿನ ಸ್ಥಳಗೂ ಲೆತಂದು ನಮ್ಮ ಧರ್ಮನು ಒರಿಪವನಂಚಿನೊಂಜಿ ಕಾರ್ಯನು ನಮ್ಮ
ಇನಿ ಮನ್ಪೊಡ ಆಪುನ ಒಂಜಿ ಪರಿಸ್ಥಿತಿಗೆ ಬೈದ ಅಂಚಾದ ಇನಿ ಭಾರಿ ಸಂತೋಷ ಆಪುನು ನಮ್ಮ ಹಿರಿಯ ಅಪ್ಪೆಮ್ಮಲು ಜೋಕ್ಲೇನ್ ಲೆತೊಂದು ಬತ್ತದ ಈ ಒಂಜಿ ಕಾರ್ಯಕ್ರಮಡು ಭಾಗಿಯಾತಾರೆ ಭಾರಿ ಸಂತೋಷ ಅಂಚನೆ ಯಾನ್ ಇನಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾದ ಬೈದಿನತೆ ಯಾನ್ ಸಭಾ ಕಾರ್ಯಕ್ರಮ ತುಯ್ಯರಂಗಲ್ನ ಒಟ್ಟಿಗೆ ದೋಸ್ತಿನಕ್ಲೊಟ್ಟಿಗೆ ಬರ್ತದೆ ಎದುರು ಕುಲ್ದಿತ್ತ ಸಮಿತಿದಕ್ಲು ಏನು ಮಿತ್ತಲೆತ್ತದ ಒಂಜಿ ಗೌರವ ಕೊಡ್ತೇರು ಇಂಗ್ಲೆ ಪೂರಕ್ಲೆಗ್ಲ ಏನು ಕೃತಜ್ಞತೆ ಪಣಂದು ಇಂಕೊಂಜಿ ರಡ್ಡು ಪಾತೆರೆ ಪನಿಯರೆ ಅವಕಾಶ ಕೊರ್ನೇಕ್ ಮಾತೆರೆಗ್ಲ ವಂದನೆ ಅಂತಂದು ಏನೊಂದು ಎರಡು ಪಾತೆರೆಗೂ ಚುಕ್ಕಿ ದೀಪೆ ವಂದನೆ ಕೈ ಮುಗಿಯೊಂದು ವೇದಿಕಡೊಪ್ಪುನ ಮಾತ ಗಣ್ಯರೆಗ್ಲ ನಮಸ್ಕಾರ ಮಲ್ತೊಂದು ಬಾರಿ ಪೊರ್ಲುದ ಒಂಜಿ ಭವ್ಯವಾದ ಶಾರದಾ ಮಂದಿರ ಲೋಕಾರ್ಪಣೆ ಆತಂದ್ರೆ ನೆಕ್ ಪರಿಶ್ರಮ ಪಡ್ತಿನ ಮಾತ್ರೆಗಳ ಅಭಿನಂದನೆ ಸಲ್ಲಿಸೋದು ಈ ಒಂದು ವೇದಿಕೆಡ ಪಾತ್ರ ಅವಕಾಶ ನನಗೆ ಧನ್ಯವಾದ ಅಂತ ದೊಡ್ಡ ಪಾತ್ರಕ್ಕೆ ಸಿಕ್ಕ ರಾಜೇಂದ್ರ ಪ್ರಸಾದ್ರಿಗೆ ಇಂಥ ಕಾರ್ಯಕ್ರಮ ನಿರೂಪಣೆ ಮಲ್ತರಿಗೆ ನಮ್ಮ ಶಾರದಾ ಮಹೋತ್ಸವ ಸಮಿತಿ ಬರುವುದು ನೀವು ಅರೆಗೆ ಮೋಕ್ಯದ ಶಾಲು ನೆಂಪುದ ಕಾಣಿಕೆದ ಗೌರವನು ಸಂದಾಯಿತ ಮಲ್ಪುಗ ಐತೊಟ್ಟಿಗೂ ಥಂಡರ್ ಗೈಸ್ ಡ್ಯಾನ್ಸ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆಯಿನ ಪುಗಾರಿತ ಸಂಸ್ಥೆ ಐತ ಒಂಜಿ ನೆರೆಲ್ಡು ದುಮ್ಮುಗು ಕಾರ್ಯಕ್ರಮ ನಡಪೆರುಂಡು ಐತ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಶ್ರೀ ಶಾರದಾ ಮಂದಿರ ನಿರ್ಮಾಣ ಸಮಿತಿದ ಒದಿರ್ದು ನಿರ್ಮಾಣವಾಯಿನ ಜೊತೆನ ಶಾರದಾ ಮಂದಿರದ ಲೋಕಾರ್ಪಣೆದ ರಡ್ಡನೇ ದಿನದ ಈ ಪುರ್ಲ ಪುಳಿಗಿದ ಕಜ್ಜುಡು ಪಾಲು ಪಾಡಿರು ಬತ್ತು ಸೇರಿದ ಚಿತ್ರ ಮಾತ ಬಂಧುಡೆಗೆ ಸುರುಕಾದ ಸುಲ್ಮಿನ ಸಂದಾಯಿತ ಮಂತೊಂದು ಧರ್ಮದ ತಿಲ್ಲದ ಹೆಸರನ್ನು ಜನಮಂದಿಗೆ ತಿರಿಪಾವನ ಚಿತ್ರ ಧಾರ್ಮಿಕ ಕಜ್ಜೋದ ಮಿತ್ತ ಚಾವಡಿಡು ಓಲಗಾದ ಉದ್ದೀಪಂದ ಲೇಸನು ನಡಪಾದ ಕೊರ್ನ ಚೆತ್ತಿನ ಸನ್ಮಾನ್ಯ ಶ್ರೀ ಮಾಜಿ ಸಂಸದರಾಯನ ಚಿತ್ರ ನಳಿನ್ ಕುಮಾರ್ ಕಟೀಲ್ ನಮ್ಮೊಟ್ಟಿಗೂ ಇದ್ದದ್ದು ನಿರ್ಗಮನ ಆತರೆ ಆರೆಗಳ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತನ್ವೆ ಅಂಜನೆ ಮಿತ್ತ ಚಾವಡಿಡು ಓಲಗಾದ ಈ ಒಂಜಿ ಕಟ್ಟಡ ನಿರ್ಮಾಣ ಆಪಣಗಳು ತನ್ನ ಬೆರಿತಾಂಗದ ಉಸಿರನ್ನು ಕೊರ್ನ ಚಿತ್ರ ಶ್ರೀ ಬಾಲಕೃಷ್ಣ ಮಂದಿರ ಕುಂಪಳ ಉಂದೆತ ಗುರ್ಕಾರ್ ಆದ ಇತನ ಚಿತ್ರ ಸನ್ಮಾನ್ಯ ಶ್ರೀ ಸತೀಶ್ ಕುಂಪಳ ಆರೆಗಳ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತನ್ವ ಅಂಜನೆ ಮಿತ್ತ ಚಾವಡಿಡು ಓಲಗ ಆತನ ಚಿತ್ರ ಮಾನಾದಿಗದ ಮಲ್ಲ ಬಿನರಾಯನ ಚಿತ್ರ ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ಕೊಲ್ಯ ಬಿಲ್ಲವ ಸಂಘದ ಗುರ್ಕಾರ್ ಮರೆಗಳ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತನ್ವ ಅಂಜನೆ ಮಿತ್ತ ಚಾವಡಿಡು ಓಲಗ ಆತನ ಚಿತ್ರ ಸನ್ಮಾನ್ಯ ಶ್ರೀ ಸೀತಾರಾಮ್ ಬಂಗೇರ ಶಾರದಾ ಮಹೋತ್ಸವ ಸಮಿತಿ ಇಂದಿತ ಗೌರವ ಗುರುಕಾರ ಆರೆಗಳ ಮಾತೇನ ಪರವಾದ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತನ್ವೆ ಅಂಜನೆ ಮಿತ್ತ ಚಾವಡಿಡು ಓಲಗ ಆತನ ಚಿತ್ರ ಸನ್ಮಾನ್ಯ ಶ್ರೀ ಗಣೇಶ್ ಕೊಲ್ಯ ಉತ್ಸವ ಸಮಿತಿದ ಅಧ್ಯಕ್ಷರಾಯಿನ ಗಣೇಶ್ ಕೊಲ್ಯ ಆರೆಗಳ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತನ್ವೆ ಅಂಜನೆ ಶಾರದಾ ಸೇವಾ ಟ್ರಸ್ಟ್ ಅಂದಿತ ಅಧ್ಯಕ್ಷರಾಯಿನ ಚಿತ್ರ ಪ್ರಕಾಶ್ ಎಚ್ ಆರೆಗಳ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತೊಳ್ಮೆ ಅಂಜನೆ ಉಪ ಗುರುಕಾರನ ಚಿತ್ರ ಮೋಹನ್ ಶೆಟ್ಟಿ ಆರೆಗಳ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತೊಳ್ಮೆ ಅಂಜನೆ ಏನಿತ ಕಾರ್ಯಕ್ರಮಡು ಮಿತ್ತ ಚಾವಡಿ ಓಲ್ಗ ಆಯ್ನ ಚಿತ್ರ ಸನ್ಮಾನ್ಯ ಶ್ರೀ ನಿತೀಶ್ ಹೊಸಗದ್ದೆ ಮೆಸ್ಕಾಂ ಕಿರಿಯ ಅಭಿಯಂತರ ಆರಿಗೆ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತೊಳ್ಮೆ ಅಂಜನೆ ಪ್ರಧಾನ ಗುರುಕಾ ಕಾರಂತರಾಯನ ಚಿತ್ರ ರಾಜೇಶ್ KS ಆರೆಗಳ ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತೊಂದು ಏನಿತ ಈ ಪೊರ್ಲ ಪುಳಿಗಿದ ಕಜ್ಜುಡು ಪಾಲು ಪಡೆಯರೆ ಬತ್ತು ಸೇದಿನ ಚಿತ್ರ ಊರ ಪರಬರ ಮಾತ ಸದ್ಭಕ್ತ ಸಹೃದಯ ಸಜ್ಜನ ಬಂಧುಳಿಗೆ ಒಂಜೆ ಪಾತ್ರೆಡು ಉಡಲ್ದಿನ ಸುಲ್ಮಿನ ಸಂದಾಯಿತ ಮಂತೊಂದು ಏನಿತ ಕಾರ್ಯಕ್ರಮಗೂ ಮುಗಿತನದ ಶುಕಿ ದೀಪ